ಕಾರಣರಾದಂತಹ ಎಲ್ಲ ನನ್ನ ಮತದಾರರಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ನಾನು ಅರ್ಪಿಸ್ತೇನೆ. ಇವತ್ತು ಏನು ಇವಾಗ ಸಚಿವರಾಗಿದ್ದಾರೆ, ಇದು ನಿಜವಾಗ್ಲೂ ಸೇರಬೇಕಾಗಿರೋದು ನಿಮಗೆ. ನಾನು ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ಮನೆ ಮಗಳಾಗಿ ಅರಿಶಿನ ಕುಂಕುಮ ಕೊಟ್ಟು ಅರಿಸಿದ್ದೀರಿ, ಹಾರೈಸಿದ್ದೀರಿ, ಪ್ರೀತಿ ತೋರಿಸಿದ್ದೀರಿ. ನಾವು ಅವ್ರನ್ನ ಬೀನ್ ಮಾಡಿ ತರ್ತೇವೆ, ಎದುರುಬೇಡಿ ಅಂತ ಧೈರ್ಯ ತುಂಬಿದ್ದೀರಿ. ಆ ನಿಮ್ಮ ಒಂದು ಪ್ರೀತಿಗೆ ನಾನು ಸದಾ ಋಣಿಯಾಗಿರ್ತೇನೆ. ಹಾಗೆ ಇವರು ಮಾಡಿರ್ತಕ್ಕಂತಹ ಒಳ್ಳೆ ಕೆಲಸಗಳನ್ನ ಜನರಿಗೆ ಪ್ರತಿಯೊಂದು ಮನೆಗೆ ಮುಟ್ಟಿಸುವಲ್ಲಿ ನಮ್ಮ ಪತ್ರಕರ್ತ ಬಂಧುಗಳು